ತುಳು ಚಿತ್ರರಂಗದಲ್ಲಿ ಭಾರಿ ಸೆನ್ಸೇಷನ್ ಸೃಷ್ಟಿಸಿರುವ ಕಟಪಾಡಿ ಕಟ್ಟಪ್ಪ ಸಿನಿಮಾ ನಾಳೆ ಭರ್ಜರಿಯಾಗಿ ತೆರೆ ಕಾಣಲಿದೆ. ಈಗಾಗಲೇ ಟ್ರೇಲರ್ ಹಾಗೆ ಹಾಡುಗಳ ಮೂಲಕ ಭರ್ಜರಿ ಸೆನ್ಸೇಷನ್ ಸೃಷ್ಟಿಸಿರುವ ಕಟಪಾಡಿ ಕಟ್ಟಪ್ಪ ನಾಳೆಯಿಂದ ತುಳು ಸಿನಿಮಾ ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡಲಿದೆ. ಇದೇ ಮೊದಲ ಬಾರಿಗೆ ದೇಶ ವಿದೇಶ ಸೇರಿದಂತೆ 200 ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಮಾಡುವ ಮೂಲಕ ತುಳು ಚಿತ್ರರಂಗದಲ್ಲೇ ಹೊಸ ದಾಖಲೆಯೊಂದರ ನಿರ್ಮಾಣವಾಗಲಿದೆ. ಬ್ರಹ್ಮಾವರ್ ಮೂವೀಸ್ ಲಾಂಛನದಲ್ಲಿ ಮೂಡಿಬಂದಿರುವ ಕಟಪಾಡಿ ಕಟ್ಟಪ್ಪ ತುಳು ಚಿತ್ರದ ನಿರ್ಮಾಪಕ ರಾಜೇಶ್ ಬ್ರಹ್ಮಾವರ್, ಯುವ ನಿರ್ದೇಶಕ ಜೆಪಿ ತುಮಿರಾಡ್ ಅವರ ನಿರ್ದೇಶನದ ಚೊಚ್ಚಲ ಚಿತ್ರ ಇದಾಗಿದೆ. ಛಾಯಾಗ್ರಾಹಕರಾಗಿ ರುದ್ರಮುನಿ ಅವರು ಕೈಚಳಕವನ್ನ ತೋರಿಸಿದ್ರೆ ಚಿತ್ರಕ್ಕೆ ಪ್ರಕಾಶ್ ಸಂಗೀತವಿದೆ. ಇನ್ನು ಚಿತ್ರದಲ್ಲಿ ನಾಯಕರಾಗಿ ಬಿರುವೇರು ಕುಡ್ಲ ಸಂಘಟನೆಯ ಸ್ಥಾಪಕಾಧ್ಯಕ್ಷ ಉದಯ್ ಪೂಜಾರಿ ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದು, ಚರಿಷ್ಮಾ ಸಾಲಿಯನ್ ಜೋಡಿಯಾಗಿ ಅಭಿನಯಿಸಿದ್ದಾರೆ. ಇವರಲ್ಲದೆ ಯಜ್ಞೇಶ್ವರ್ ಬರ್ಕೆ, ವಿಜಯ್ ಕುಮಾರ್ ಕೋಡಿಯಲ್ಬೈಲ್, ಪಮ್ಮಿ ಕೋಡಿಯಲ್ಬೈಲ್, ಅರವಿಂದ್ ಬೋಳರ್, ಭೋಜರಾಜ್ ವಾಮಂಜೂರು ಸಹಿತ ಇನ್ನೂ ಹಲವು ಕಲಾವಿದ ದಿಗ್ಗಜರು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಟ್ಟಿನಲ್ಲಿ ಬಹಳ ಸಮಯದಿಂದ ಚಿತ್ರಕ್ಕಾಗಿ ಕಾದು ಕುಳಿತಿದ್ದ ಪ್ರೇಕ್ಷಕರಿಗೆ ನಾಳೆ ಕಟಪಾಡಿ ಕಟ್ಟಪ್ಪನ ದರ್ಶನವಾಗಲಿದೆ. ಯಾನ್ ಏಪ ಬರ್ಪೆ ಎಂಚ ಬರ್ಪೆ ಅಂದು ನಿಖಿಲ ಏರೆಗಲ ಗೊತ್ತು. ಯಾನ್ ಸೈಲೆಂಟ್ ಉಲ್ಲಂದಾಂಡ ಆಯ್ತ ಅರ್ಥ ಕೈ ಕಟ್ಟದು ಕುಲ್ತಂದ ತುಂಬೆ. ಯಾನ್ ಏತ್ ಸೈಲೆಂಟ್ ಆಪೆನ ಆತು ವೈಲೆಂಟ್ ಆಪೆಂದೇ ಲೆಕ್ಕ. ನಮಕ್ ಜನಕ್ಕಲು ಓಟು ಮಾಡೋದಕ್ಕಿಂದಾದಿನಿ ಅಕಲ್ನ ಸೇವೆ ಮಾಡ್ತಾರೆ, ಅಕಲ್ನ ಬದುಕಿನ ಹಾಳು ಮಲ್ಪರೆ ಆಗ್ತದೆ. ಏಪಂಬ ಇಲೆಕ್ಷನ್